ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನೈಜ ಆರೋಪಿಗಳನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವಂತೆ ಒತ್ತಾಯಿಸಿ ವಾಮದ ಪದವಿನಲ್ಲಿ ಸಮಾನ ಮನಸ್ಕರ ಸೌಜನ್ಯ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನಾ ಸಭೆ ನಡೆಯಿತು. ಮಾವಿನಕಟ್ಟೆ ಕೇಂದ್ರ ಮೈದಾನದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೌಜನ್ಯ ಸಹೋದರಿ ಸೌಹಾರ್ದ ಮತ್ತು ತಾಯಿ ಕುಸುಮಾವತಿಯವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಜಾನಪದ ವಿದ್ವಾಂಸ ಸಾಮಾಜಿಕ ಕಾರ್ಯಕರ್ತ ತಮ್ಮಣ್ಣ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತುಳುನಾಡು ಸತ್ಯ ಧರ್ಮ ನ್ಯಾಯದ ಬೀಡು. ತುಳುನಾಡಿನ ದೈವಶಕ್ತಿಗಳು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ನೀಡುವುದು ಖಂಡಿತ, ಅಪರಾಧಿಗಳಿಗೆ ಸ್ತ್ರೀ ಶಾಪ ತಟ್ಟುವುದು ಖಂಡಿತ ಎಂದರು. ಬೆಳ್ತಂಗಡಿ ಪ್ರಜಾಪ್ರಭುತ್ವ ವೇದಿಕೆಯ ಅನಿಲ್ ಕುಮಾರ್ ಮಾತನಾಡಿ, ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ನ್ಯಾಯ ದೊರಕದಿರುವುದು ವಿಪರ್ಯಾಸ ಎಂದರು. ಸೌಜನ್ಯ ತಾಯಿ ಕುಸುಮಾವತಿ ಅವರು ಮಾತನಾಡಿ, ನನ್ನ ಮಗಳಾಗಾದ ಅನ್ಯಾಯ ಇದರ ವಿರುದ್ಧ ಕಳೆದ 11 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ. ನಮಗೆ ನ್ಯಾಯ ಒದಗಿಸಲು ಸಹಕರಿಸಿ ಎಂದರು. ಹೋರಾಟ ಸಮಿತಿ ಸಂಚಾಲಕ ದೇವಿಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, ಸೌಜನ್ಯ ಪರ ಪ್ರತಿ ಗ್ರಾಮಗಳಲ್ಲಿ ಹೋರಾಟ ನಡೆಯಬೇಕು, ಆ ಮೂಲಕ ನ್ಯಾಯ ದೊರಕಿಸಿಕೊಡಬೇಕು ಎಂದರು. ರಾತ್ರಿ ಪಗಲು ಹೋರಾಟ ಬಂದೊಂದು ಪಂಚನ ಈ ಪ್ರಕರಣಗೂ ನ್ಯಾಯ ತಿಕ್ಕೊಡು, ಈ ಪ್ರಕರಣದ ನೈಜ ಆರೋಪಿಲ್ಲ ಬಂಧನ ಆವಡು, ಅಕಲಗು ಬಾರಿ ಕಠಿಣವಾಯಿನಂಚಿನ ಶಿಕ್ಷೆ ಆವಡು ಪಂಪಿನಂಚಿನಲ್ಲಿ ಒತ್ತಾಯನು ಮಲ್ತೊಂದು ಬರ್ತಿನಂಚಿನ ಮಹೇಶೆಟ್ಟಿ ತಿಮ್ಮರೋಡಿ ಈ ಪ್ರತಿಭಟನೆ ಪಾಲ್ಪಡಿಸಿದರು. ಇವತ್ತ ಒಟ್ಟಿಗೆ ಅತ್ಯಾಚಾರ ಇಂಚಿನ ಕತೆ ಈ ಸೌಜನ್ಯನ ವಿಷಯಗಳ ಇನ್ನು ಉಜಿರದ ಪೇಂಟೆಡ್ ಓಮಲದ ಪೇಂಟೆಡ್ ಇಂಚಿನ 4 ಜನ ಇಂಚಿನ ಉರ್ಬಿಲಿ ಬಲಿಪುಣೆ ನೆಲಿಪುಣೆ ನೆರೊಂದು ಬಲಿಪುಣೆ ಇಂಚಿನ ದೃಶ್ಯಂತೂಪ ಬಾರಿ ಬೆಕ್ಕ ಬಾರಿ ಪಕ್ಕ ದೈವಗಳು ಇನ್ನಿರ್ದೆಲ್ಲಿಗೆ ನೆತ್ತೇರ್ಕಕ್ಕವಂದು ಪನೋಡು ದಾಯಕಂದು ಕೇಟ ದೈವ ನಮ್ಮ ಅನೇಕ ಸರ್ತಿ ದೈವಲೇ ಇದ್ದಾನ ಅಂದು ದೈವಲ್ಲ ನಿಖಲು ಸರಿಯಾದ ನಿಖಲು ಸೂಕ್ಷ್ಮವಾದ ತುಯಾರನಂದ 11 ವರ್ಷದ ಪಿರವು ಈ ಬಾಲ್ಯ ಬರ್ಬರ ಹತ್ಯೆಯಾಯಿನ ಹೊರತು ಏರಿ ರಾಜಕೀಯ ವ್ಯವಸ್ಥೆ ಇರ್ತಾರೆ ಇಂಥ ಕರ್ನಾಟಕ ಏನಿರ್ತಾರ ಅಕ್ಕನ ಸ್ಥಿತಿ ಎಂಚ ಒಂದು ತುಳಿ ಒಂದು ಸ್ತ್ರೀಂದೇ ಅಪಮಾನ ಒಳಗಾದ ಸಮಸ್ಯೆ ಆಯ್ತು ಸ್ತ್ರೀ ತನ್ನ ಅಸ್ತಿತ್ವ ಕಲೆಯನ್ನೂ ರಾಜಕೀಯದ ಅಸ್ತಿತ್ವ ಕಲೆಯನ್ನೂ ಸಾರ್ವಜನಿಕವಾದ ತೇಜೋವಧೆ ಆಗಿನೂ ಇನಿಗಳವೇ ಯಾರಿಗೊಮ್ಮೆ ಇಂಕುಲೇ ಮಲ್ಲ ತಿರಿಯಲ್ಲ ಇನಿ ನಿದ್ರೆ ಬಿಡುದು ಜಪ್ಪಡದೊಂದಿಗೆ ಅನ್ನೋದು ತೆಗೆಯುವುದ ಎಂಕಲ 10 ಗಂಟೆಗೆ ಪಾದಯಾತ್ರೆ ಬಿದಡಿಯ ವಿದಾರ್ಥ ಧರ್ಮಸ್ಥಳ ಎತ್ತು ಗೇಟ್ ತನಗೆ ಎತ್ತನಾಗ ಎಂಗಳು 1 ಗಂಟೆ ಅಲ್ಪ ಕಾಪಾಯರು ಉಲಾಯಿ ಎಂಗಳು ಉಡುಪು ಜಾನ್ ಮನ್ಪುಣಂಚಿತನ ಐದು ಒಕ್ಕ ಮಸ್ತ್ ಬರ್ತಾ ಅದು ನಿಕ್ಲ 5 ಜನ ಬರುಡು ಅಲ್ಪ ಪ್ರಾರ್ಥನೆ ಮಲ್ಪರ ಅನ್ಪುಣಂಚಿನ ಒಂಜಿ ಸುದ್ದಿ ಬರ್ತಿಂಡು ಪೋಯ 5 ಜನ ಬೋದು ಎಂಕ್ಲೆಗೆ ಏರಾಯ್ ಎನ್ನ ಬಾಲಿನಿ ಕೆರ್ದು ಅತ್ಯಾಚಾರ ಮಲ್ತು ದಕ್ಕೆನ ಅತ್ತು ಐತ ಪಿರಾವುಡು ಏರೆ ಆಯನ ಕಾಪಾಡೋದು ಬರೋದಿಲ್ಲ ವ್ಯಕ್ತಿಲು ಅಗಳಿಗೆ ಮಾತೆರೆಗಳ ಈರು ಶಿಕ್ಷಕರಡು ಬಂದು ಅಣ್ಣಪ್ಪ ಸ್ವಾಮಿ ನೆನಿಯಾನ ಕೈ ಮುಗಿದು ನಟ್ಟೊಂದು